ಸೋಮೇಶ್ವರ ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್, ಕೊಲ್ಯ ಬಿಲ್ಲವ ಸೇವಾ ಸಮಾಜ, ನಾರಾಯಣಗುರು ಮಹಿಳಾ ಮಂಡಳಿ, ಯುವ ವಾಹಿನಿ ಕೊಲ್ಯ ಘಟಕದ ಒಟ್ಟು ಸೇರಿಕೆಡು 75ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಾಯಿರು. ಮಾತೃ ಸಂಘದ ವಟಾರಡು ಟ್ರಸ್ಟ್ದ ಕಾರ್ಯಾಧ್ಯಕ್ಷರು ಶ್ರೀ ಎಚ್ ಶ್ರೀಧರ್ ಧ್ವಜಾರೋಹಣ ನಡಪಾದು ಶುಭಾಶಯ ತೆರಿಪಾಯಿರು. ಭಾರತಕ್ಕೆ ಸ್ವತಂತ್ರ ಸಿಕ್ಕಿ ಸುಮಾರು 75 ವರ್ಷ ಆಯಿತು. 75 ವರ್ಷದಲ್ಲಿ ನಮ್ಮ ಹಿರಿಯರು ಅಂದರೆ ಮಹಾತ್ಮ ಗಾಂಧಿ, ಜವಾಹರಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್ ಮುಂತಾದ ಬಾಲ ಗಂಗಾಧರ ತಿಲಕ್ ಮುಂತಾದ ರಾಷ್ಟ್ರಪ್ರೇಮಿಗಳ ಶ್ರಮದಿಂದ ನಮಗೆ ನಮ್ಮನ್ನು ಆಳುತ್ತಿದ್ದ ಬ್ರಿಟಿಷರನ್ನು ಅವರಿಂದ ಅವರ ಕೈಯಿಂದ ತಪ್ಪಿಸಿ ನಮ್ಮ ಭಾರತಕ್ಕೆ ಸ್ವತಂತ್ರ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲರೂ ಸಹ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ ಇವತ್ತು 75ನೇ ವರ್ಷದ ವಾರ್ಷಿಕದಲ್ಲಿ ನಮ್ಮ ಇಲ್ಲಿದ್ದವರು, ಇಲ್ಲಿ ಸೇರಿದವರು ಮತ್ತು ನಮ್ಮ ಎಲ್ಲರೂ ಸಹ ಶುಭಾಶಯಗಳನ್ನು ಅರ್ಪಿಸಿ ಟ್ರಸ್ಟ್ದ ಅಧ್ಯಕ್ಷರು ವೇಣುಗೋಪಾಲ್ ಕೊಲ್ಯ ಸ್ವಾತಂತ್ರ್ಯೋತ್ಸವದ ಸಂದೇಶ ಕೊರಿಯರು. ನಮ್ಮ ಈ ಶುಭ ಸಂದರ್ಭಗಳು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಹೋರಾಟದ ಸ್ವಾತಂತ್ರ್ಯ ಹೋರಾಟಗಾರ ಮಹಾನ್ ನಾಯಕರು ಮತ್ತು ಅಗ್ನೊಟ್ಟಿಗೆ ದಿನ ದೇಶದ ಅಪಗತ ಜನತೆ ಸ್ವಾತಂತ್ರ್ಯ ಯೋಧರ ಪೂರೈಕೆಲ್ಲ ಸ್ಮರಣೆ ಮಾಡಿದ ವಂದನೆ ಮಾಡ್ತಾರೆ. ಅಂದರೆ ಹೆಜ್ಜೆ ಉದ್ದೇಶಗಳು ಪೂರಕಲ ಸೋದರತೆಗೆ ಏಕತೆಗೆ ಬ್ರಿಟಿಷರ ವಿರುದ್ಧ ಹೋರಾಡಿದು ಮತ್ತು ನಮ್ಮ ದೇಶದ ಸ್ವಾತಂತ್ರ್ಯ ಬೆಳಕಲು ಅಲ್ಲ ಇನಿ ನಮ್ಮ ಆ ಸ್ವಾತಂತ್ರ್ಯ ಪರಿಸರ ಈ ದೇಶದ ತುಮಕೂರು ನಮ್ಮ ದೇಶದ ಜನಗಳ ನಡುವೆ ವೈರತ್ವ, ಕಚ್ಚಾಟ ಅಂತೆಯೇ ಭಯೋತ್ಪಾದನೆ ಸಂಪೂರ್ಣವಾಗಿ ದುಷ್ಕರ್ತ್ಯ ನಡಪರೆ ಕುಮ್ಮಕ್ಕು ಕೊಡೋದಿಲ್ಲ. ఆయన పూర్ణమ ಈ ಸ್ವಾತಂತ್ರ್ಯ ದಿನಾಚರಣೆದಾಗಿ ఆయన ನಮ್ಮ ಪೂರ ಸೇರಿದು ఆయన ಎದುರಿಸೋದು ఆయన ಮಕ್ಕಳನ್ನು ಅದಕ್ಕೆ ಮಾಡ್ಕೊಂಡಿಲ್ಲಕ್ಕ ನಮ್ಮ ಕಾರ್ಯನಿರ್ವಹಿಸೋದು ಈಗ ವಿಶೇಷವಾದ ಯುವ ಜನಾಂಗ ಸೇರಿದರು. ಈ ಪೂರ ಕೈದು ನಮ್ಮ ದೇಶದ ಏಕತೆ, ಭವ್ಯ ಭಾರತದ ಕನಸು ವ್ಯವಸಾಯದ ಕೈದು ಈ ಪೂರ ಕೊಲ್ಯ ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರು ಪದ್ಮನಾಭ್ ಕೊಲ್ಯ, ನಾರಾಯಣಗುರು ಮಹಿಳಾ ಮಂಡಳಿದ ಅಧ್ಯಕ್ಷರು ಶ್ರೀಮತಿ ಕುಸುಮಾ ಕುಂಪಲ, ಯುವ ವಾಹಿನಿ ಕೊಲ್ಯ ಘಟಕದ ಅಧ್ಯಕ್ಷರು ರವಿ ಕೊಂಡಾಣ ಕಾರ್ಯಕ್ರಮದ ಪಾಲ್ಪಡುತ್ತಿದ್ದರು. ಟ್ರಸ್ಟಿಲು ಸಂಘದ ಪದಾಧಿಕಾರಿಗಳು ಸದಸ್ಯರು, ಮಹಿಳಾ ಮಂಡಳಿದ ಪದಾಧಿಕಾರಿಗಳು ಸದಸ್ಯರು, ಯುವ ವಾಹಿನಿ ಕೊಲ್ಯ ಘಟಕದ ಪದಾಧಿಕಾರಿಗಳು ಸರ್ವ ಸದಸ್ಯರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶ್ರೀ ಕುಸುಮಾಕರ್ ಕುಂಪಲ ಎತ್ಕೊಂದು ಸಭೆ ಸುಧಾರಿಕೆ ಮಂತೆರು. ಟ್ರಸ್ಟ್ದ ಕಾರ್ಯದರ್ಶಿ ಶ್ರೀ ಈಶ್ವರ್ ಸುವರ್ಣ ಕಣ್ಣೀರ್ ತೋಟ ಸೊಲ್ಮೆ ಸಂದಾಯರು.